ಗೋಹತ್ಯೆ ಗೋಕಳವು ಎಲ್ಲೆಡೆಯೂ ಎಗ್ಗಿಲ್ಲದೆ ನಡೆದಿರುವುದು ಸರ್ವವಿದಿತ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದರೂ ಕಾನೂನು ಕಟ್ಟಳೆಗಳಿಗೆ ಬೆದರದೆ ಗೋಹತ್ಯೆಯಾದಂತೆ ನಿರಂತರವಾಗಿ ನಡೆಯುತ್ತಿದೆ. ದನ, ಎತ್ತು, ಕರು, ಎಮ್ಮೆ, ಕೋಣ ಈ ಎಲ್ಲವೂ ಮನುಷ್ಯನ ಬಾಯಿ ಚಪಲಕ್ಕೆ ಆಹಾರವಾಗುತ್ತಿರುವುದು ಖೇದಕರ. ಹಿಂದೂ ಧರ್ಮದಲ್ಲಿ ಗೋವುಗಳಿಗೆ ಪೂಜನೀಯ ಸ್ಥಾನಮಾನವಿರುವ ಕಾರಣ ಗೋವಧೆಗೆ ಪ್ರಬಲ ವಿರೋಧವಿದೆ. ಆದರೆ ಇಲ್ಲೊಂದು ಮುಸಲ್ಮಾನ ಸಹೋದರರ ಕುಟುಂಬ ಜಾನುವಾರುಗಳ ಸಂರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದೆ. ಪುತ್ತೂರು ನಗರದಿಂದ ಸುಮಾರು 23 ಕಿಲೋಮೀಟರ್ ದೂರದ ಆರ್ಲಪದವಿನ ನೆಲ್ಲತ್ತಿಮಾರು ಎಂಬಲ್ಲಿ 3 ಸಹೋದರರು 10 ಹಲವು ವರ್ಷಗಳಿಂದ ಜಾನುವಾರುಗಳನ್ನು ಸಾಕುವುದನ್ನೇ ತಮ್ಮ ಕಳಕಳಿಯ ಹವ್ಯಾಸವನ್ನಾಗಿ ಮಾಡಿಕೊಂಡಿದ್ದಾರೆ. ಉಮರ್ ಜನಪ್ರಿಯ, ಎನ್ಎಸ್ಸಿ ಸುಬ್ಬು ಮತ್ತು ರಜಾಕ್ ಎಂಬ ಸಹೋದರರು ಕುಟುಂಬ ತಮ್ಮ ಅಜ್ಜನ ಕಾಲದಿಂದಲೂ ಜಾನುವಾರುಗಳ ಸಾಕಾಣಿಕೆಯನ್ನ ಪ್ರಮುಖ ಹವ್ಯಾಸವನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ. ಊರಿನಲ್ಲಿ ಯಾರಿಗಾದ್ರೂ ಗಂಡುಕರು ಬೇಡವೆಂದಾದ್ರೆ ಅದನ್ನ ಸಾಕಲು ಈ ಸಹೋದರರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸದಾ ಸಿದ್ಧರಾಗಿರುತ್ತಾರೆ. ಇತ್ತೀಚೆಗಷ್ಟೇ ಊರವರು ನೀಡಿದ್ದ ಮುದ್ದಾದ ಕರುವೊಂದಕ್ಕೆ ಬಾಟಲಿಯಲ್ಲಿ ಹಾಲನ್ನ ಹಾಕಿ ಅಕ್ಕರಿಯಿಂದ ಕುಡಿಸಿ ಸಾಕುತ್ತಿದ್ದಾರೆ. ಕೃಷಿ ಕುಟುಂಬದ ಈ ಸಹೋದರರು ಪ್ರಸ್ತುತ ಸುಮಾರು 14 ಜಾನುವಾರುಗಳನ್ನು ಸಾಕುತ್ತಿದ್ದಾರೆ. ಇದರಲ್ಲಿ ಬಹುತೇಕ ಎತ್ತುಗಳೇ ಆಗಿವೆ. ಗಿರ್, ಕೊರಿಯನ್, ಮಿಕ್ಸ್, ಸಾಹಿವಾಲಾ, ಎಚ್ಎಫ್ ದೇಶೀಯ ತಳಿಗಳು 10 ಹಲವು ಜಾನುವಾರುಗಳನ್ನು ಇವರು ಸಾಕಿ ಸಲಹುತ್ತಿದ್ದಾರೆ. ಆಸ್ಪತ್ರೆಯ ಪರಿಸರದಲ್ಲಿರುವಂಥ ಉಮ್ಮರ್ ಹಾಗೂ ಅವರ ಬ್ರದರ್ಸ್ ಅಣ್ಣ ತಮ್ಮಂದಿರು ಬಹಳ ಉತ್ತಮ ರೀತಿಯಲ್ಲಿ ತಮ್ಮ ಜಾನುವಾರುಗಳನ್ನು ಸಾಕ್ತಾ ಇದ್ದಾರೆ. ಎಲ್ಲಿವರೆಗೆ ಅಂತೇಳಿ ತಮ್ಮ ಮನೆಯ ಮಕ್ಕಳ ರೀತಿಯ ಹಾಗೆ ಸಾಕ್ತಾ ಇದ್ದಾರೆ. ಅವರಲ್ಲಿ ಗಿರ್ ಆಗಲಿ, ಸಾಯಿವಾಲ್ ಆಗಲಿ ಅಥವಾ ಜರ್ಸಿ ದನಗಳಾಗಲಿ, ಅದೇ ಥರ ಕೋಣಗಳು ಕೂಡ ಇದೆ ಅವರಲ್ಲಿ. ಹಾಗೂ ಆಡುಗಳನ್ನು ಕೂಡ ಸಾಕ್ತಾರೆ, ವಿವಿಧ ತಳಿ ಆಡುಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಅದಕ್ಕೆ ಕಾಲಕ್ಕೆ ಲಸಿಕೆಗಳನ್ನು ಹಾಕೋದು ಆಗಲಿ, ಅದಕ್ಕೆ ಯಾವುದನ್ನು ತಪ್ಪಿಸಿ ನಾವು ಏನು ಸಲಹೆಯನ್ನು ಕೊಡ್ತೇವೆ ಅದನ್ನು ಸರಿಯಾಗಿ ಪಾಲಿಸಿ ಉತ್ತಮ ರೀತಿಯಲ್ಲಿ ಸಾಕ್ತಾ ಇದೆ. ಅವರು ಭಾರಿ ಪ್ರೀತಿಯಿಂದ, ನಾನು ಆಗಲೇ ಹೇಳಿದಾಗೆ ಮಕ್ಕಳಾಗಿ ಸಾಕೋದ್ರಿಂದಾಗಿ ಯಾವುದೇ ರೋಗ ರುಜಿನಗಳು ಕೂಡ ಬರುವುದಿಲ್ಲ. ಕಾಲಕ್ಕೆ ಲಸಿಕೆ ಹಾಕೋದ್ರಿಂದಾಗಿ ಯಾವುದು ಕಾಲುಬಾಯಿ ಜ್ವರದ ಲಸಿಕೆ ಇರ್ಬೋದು, ಅಥವಾ ಇಟಿ ಇರ್ಬೋದು ಆಡುಗಳಿಗೆ, ಅಥವಾ PPR ಇರ್ಬೋದು ಆಡುಗಳಿಗೆ, ಕೋಳಿಗಳಿಗೆ RKT ಲಸಿಕೆ ಆಗಿರುವ ಅವರು ನಮ್ಮ ಹತ್ರ ಖುದ್ದಾಗಿ ಬಂದು ಅದನ್ನು ಕಾಲಕ್ಕೆ ಹಾಕಿಸ್ತಾ ಇದ್ದಾರೆ. ಮತ್ತು ನಾವು ಏನು ಸಲಹೆ ಸೂಚನೆ ಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಪಾಲಿಸಿ ಅದೇ ಥರ ನಡ್ಕೊಳ್ತಾರೆ. ಅದರಿಂದಾಗಿ ಯಾವುದೇ ರೋಗ ಬರ್ತಾ ಇಲ್ಲ. ತುಂಬ ಒಳ್ಳೆಯ ಆರೋಗ್ಯಕರವಾದ ಫುಡ್ಗಳನ್ನು ಅದಕ್ಕೆ ಹಾಕ್ತಾರೆ. ಅದರಿಂದಾಗಿ ರೋಗಗಳು ಕಡಿಮೆ. ನಾವು ರೋಗದ ಚಿಕಿತ್ಸೆಗಾಗಿ ಇಲ್ಲಿಗೆ ಬರೋದು ಬಹಳ ಕಡಿಮೆ, ಯಾಕಂದರೆ ಅಂಥ ಪ್ರಮೇಯ ಬರ್ತಾ ಇಲ್ಲ. ಅವರು ಒಳ್ಳೆಯ ರೀತಿಯಲ್ಲಿ ಸಾಕೋದ್ರಿಂದಾಗಿ ಅದು ಬರ್ತಾ ಇಲ್ಲ. ಅದು ಒಂದು ಹೈನುಗಾರರಿಗೆ ಒಂದು ಮಾದರಿ ಅದು. ಯಾಕಂದರೆ ನಾವು ಒಳ್ಳೆಯ ರೀತಿಯಲ್ಲಿ ಸಾಕಿದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಅಂತ ಹೇಳೋದಕ್ಕೆ ಇವರದೊಂದು ಮಾದರಿಯಾಗಿದೆ. ಅದರಿಂದಾಗಿ ಇದನ್ನು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿಕೊಳ್ಬೋದು. ಈ ಸಹೋದರರ ತಂದೆ ದಿವಂಗತ ಮೋದು ಕುಂಜಿ ಅವರು ಈ ಹಿಂದೆ ಕಂಬಳದಲ್ಲಿ ಕೋಣಗಳನ್ನ ಓಡಿಸುತ್ತಿದ್ರು. ಅವರಿಗೆ ಜಾನುವಾರುಗಳೆಂದ್ರೆ ಎಲ್ಲಿಲ್ಲದ ಪ್ರೀತಿ. ಅವರು ಕೂಡ ಅನೇಕ ಜಾನುವಾರುಗಳನ್ನ ಸಾಕಿ ಸಲಹುತ್ತಿದ್ರು. ಈ ಹವ್ಯಾಸಗಳನ್ನ ಅವರ ಈ 3 ಪುತ್ರರು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಸಾಧಾರಣ ಒಂದು 15 ವರ್ಷದಿಂದ ಮಾಡ್ತಾ ಇದ್ವಿ ನಾವು ಮೊದಲೇ ನನ್ನ ಅಜ್ಜನವರು ಇದು ಕಂಬಳ ಗೋಣ ಓಡಿಸ್ತಾ ಇದ್ರು. ಪುನಃ ಅಜ್ಜನವರಿಗೆ ಪ್ರಾಯವಾಗಿ ಅವರು ತೀರಿ ಹೋದರು. ತಂದೆಯವರು ಗೋಣ ತೆಗೆದ್ರು, ದನ ತೆಗೆದ್ರು, ಅವರು ಸಾಕ್ತಾ ಇದ್ರು, ಅವರು ಕೃಷಿ ಮಾಡ್ತಾ ಇದ್ರು. ನಾವು ಪಾರಂಪರೆಯಾಗಿ ಮತ್ತು ತಂದೆಯವರು ಪ್ರಾಯಕ್ಕೆ ಅವರು ತೀರಿ ಹೋದರು. ಪುನಃ ನಾವು ಮಕ್ಕಳು ನಾವು ತೆಗೊಂಡಿದ್ದೇವೆ. ನಾವು ಸಾಧಾರಣ ಇದು 45 ವರ್ಷದಿಂದ ಅಜ್ಜ ತಂದೆ ಹೀಗೆ ಪರಂಪರೆಯಾಗಿ ನಾವು ಸಾಕ್ತಾ ಬರ್ತಾ ಇದ್ದೇವೆ. ಎಚ್.ಎಫ್ ಇದೆ, ಮತ್ತು ಗಿರ್ ಇದೆ, ಶಾಹಿವಾಳ ಇದೆ, ಮತ್ತು ಕೋಣ, ಕಂಬಳದ ಕೋಣ ಇದೆ. ಸಣ್ಣ ಸಣ್ಣ ಕರುಗಳನ್ನು ಮಂಡಲದಲ್ಲಿ ಇದೆ. ಸಣ್ಣ ಸಣ್ಣ ಕರುಗಳನ್ನು ನಮಗೆ ಕೆಲವರು ಸಾಕುವುದಿಲ್ಲ. ಕರಿಯುವ ದನಕ್ಕೆ ಕರುವನ್ನು ಅವರು ಸಾಕುವುದಿಲ್ಲ. ಓದಿ ಕರು ಇದ್ದರೆ ಅವರು ಸಾಕುವುದಿಲ್ಲ. ಹಾಗಾಗಿ ಅವರು ಒಳ್ಳೆ ಕರು ನಾವು ಒಳ್ಳೆ ಇದ್ದರೆ ಅದನ್ನು ನಾವು ಸಣ್ಣ ಕರುವನ್ನು ಒಂದು ವಾರ ಆದ ಕರುವನ್ನು ನಾವು ತಗೊಂಡು ಬರ್ತೇವೆ. ತಗೊಂಡು ನಾವು ಅದಕ್ಕೆ ಹಾಲು
ಇದರಲ್ಲಿ ಕುಡಿಸ್ತೇವೆ ನಾವು, ಬಾಟ್ಲಲ್ಲಿ ಕುಡಿಸಿ ಅದನ್ನು ಇದು ಜೋಪಾನಾಗಿ ಸಾಕಿ ನೋಡಿ ದೊಡ್ಡ ಮಾಡಿ ಹೀಗೆ ದೊಡ್ಡ ಮಾಡ್ತಾ ಬರ್ತಾ ಇದ್ದೇವೆ ನಾವು. ಮುರುಘ, ಅಪ್ಪು, ಕೆಂಪಿ ಎಂದು ಈ ಸಹೋದರರು ಕರೆದರೆ ಸಾಕು, ಜಾನುವಾರುಗಳು ಇವರತ್ತ ಧಾವಿಸುತ್ತಿದೆ. ಪ್ರತಿಯೊಂದು ಜಾನುವಾರಿಗೂ ವಿವಿಧ ಬಗೆಯ ಹಿಂಡಿ, ಹುಲ್ಲು, ಒಣ ಹುಲ್ಲು ಮತ್ತಿತರ ಆಹಾರಗಳನ್ನ ನೀಡುತ್ತಾರೆ. ದಷ್ಟಪುಷ್ಟವಾಗಿರುವ ಈ ಜಾನುವಾರುಗಳಿಗೆ ಬಿಸಿಲಿನ ಝಳ ಹೆಚ್ಚಾದ್ರೆ ಅವುಗಳ ಮೇಲೆ ಪೈಪಿನಿಂದ ನೀರನ್ನು ಹಾಯಿಸಿ ಮೈ ತಣ್ಣಗಾಗಿಸುತ್ತಾರೆ. ತಾವು ಅಕ್ಕರೆಯಿಂದ ಸಾಕುವ ಜಾನುವಾರುಗಳನ್ನು ದಿನನಿತ್ಯ ಪರೀಕ್ಷಿಸುತ್ತಾ ಯಾವುದೇ ರೋಗ ರುಜಿನಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸುತ್ತಾರೆ. ಅವುಗಳನ್ನು ತಮ್ಮ ಕುಟುಂಬದ ಸದಸ್ಯರಂತೆ ಅಕ್ಕರೆಯಿಂದ ಸಾಕುತ್ತಿರುವುದು ಜಾನುವಾರುಗಳ ಮೇಲೆ ಅವರಿಗಿರುವ ಕಾಳಜಿಯನ್ನ ಎತ್ತಿ ತೋರಿಸುತ್ತದೆ. ಬೃಹತ್ ಗಾತ್ರದ ಗಿರ್ಹೋರಿ ಮುರುಘ ಜಾನುವಾರು ಪ್ರದರ್ಶನಗಳಲ್ಲಿ ಜನಮನ ಸೆಳೆಯುತ್ತದೆ. ಉಮರ್ ಅವರ ಮನೆಯಲ್ಲಿ ಸಾಕುತ್ತಿದ್ದ ದನವೊಂದನ್ನ ದುಷ್ಕರ್ಮಿಗಳು ಕದ್ದೊಯ್ದಿದ್ರು. ಇದು ಉಮರ್ ಅವರ ತಾಯಿ ಬಿ ಪಾತುಮ್ಮ ಅವರ ಪ್ರೀತಿಯ ಗೋವಾಗಿತ್ತು. ಗೋವು ಕಳವಾಗಿರುವ ಸುದ್ದಿ ಕೇಳಿ ಬಿ ಪಾತುಮ್ಮ ಗರಬಡಿದು ಹೋಗಿದ್ರು. ಸುಮಾರು 1 ವಾರದ ಕಾಲ ಊಟವನ್ನ ಮಾಡದೆ ಕಳೆದು ಹೋದ ಗೋವಿನ ಕುರಿತು ವಿಚಾರಿಸುತ್ತಾ ತನ್ನ ದುಃಖವನ್ನ ಇದರಲ್ಲಿ ತೋಡಿಕೊಳ್ಳುತ್ತಿದ್ದರು ಎಂದು ಸ್ಮರಿಸುತ್ತಾರೆ ಉಮರ್ ಅವರು. ನಮ್ಮದು ದನ ಒಂದು 8 ವರ್ಷ ಮೊದಲು ನಮ್ಮದು ದನ ಹೋಗಿತ್ತು, ನಮ್ಮ ಗೇಟಿನ ಹತ್ರ ತಗೊಂಡು ಹೋಗಿದ್ದಾರೆ. ನಾವು ತುಂಬ ಟ್ರೈ ಮಾಡಿದ್ವಿ, ಮತ್ತೆ ನಮಗೇನೋ ಇನ್ಫಾರ್ಮೇಶನ್ ಸಿಕ್ಕಿ ಒಂದು ಪಿಕಪ್ನವರದ್ದೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟೆವು. ಮತ್ತೆ ಹೋಗಿ ನಾವು ಅದಕ್ಕೆ ನನ್ನ ಅಮ್ಮ ತುಂಬ ಒಂದು ವಾರ ಅಮ್ಮ ಊಟ ಮಾಡಲಿಲ್ಲ ಬೇಜಾರಲ್ಲಿ. ಮತ್ತೆ ಅದಕ್ಕೆ ಸಹ ಯಾರು ತಗೊಂಡು ಕದ್ದುಕೊಂಡು ಹೋದ್ರು, ಈಗ ಹಿಂಸಾತ್ಮಕ ಇದು ಮಾಡಿ ತೊಂದರೆ ಮಾಡಿದ್ರು, ಅದು ಅವರಿಗೆ ಅದರ ಪ್ರತಿಫಲ ಸಿಗ್ತದೆ. ಉಮರ್ ಜನಪ್ರಿಯ ಅವರು ಗೋಪ್ರೇಮ ಪರಿಸರದ ಮಂದಿಗೆ ಅಚ್ಚುಪೆಚ್ಚು. ಆರ್ಲಪದವಿನಲ್ಲಿ ಹೋಟೆಲ್, ಅಂಗಡಿ ಮುಂಗಟ್ಟುಗಳ ಮಾಲಕರು ಒಂದು ಗೋವನ್ನ ಪೇಟೆಯಲ್ಲಿ ಬಿಡುವಂತೆ ಉಮರ್ ಅವರನ್ನ ಒತ್ತಾಯಿಸಿದ್ರು. ಅಂತೆಯೇ ಗಿರ್ ತಳಿಯ ಹೋರಿಯೊಂದನ್ನ ಪೇಟೆಯಲ್ಲಿ ಬಿಟ್ಟಿದ್ದಾರೆ. ಈ ಹೋರಿ ಪೇಟೆಯ ಮಂದಿ ನೀಡುವ ಆಹಾರಗಳನ್ನ ತಿಂದುಕೊಂಡು ಹಾಯಾಗಿದೆ. ಈ ಹೋರಿ ಪ್ರತಿ 2 ದಿನಗಳಿಗೊಮ್ಮೆ ಉಮರ್ ಅವರ ಮನೆಗೆ ತಪ್ಪದೆ ಬಂದು ಹೊಟ್ಟೆ ತುಂಬಾ ತಿಂದು ಮರಳುತ್ತದೆ. ನಾವು 3-4 ದನವನ್ನು ನಾವು ಆರ್ಲಪದ ನಮ್ಮ ಪೇಟೆಗೆಲ್ಲ ಬಿಡ್ತಾ ಇದ್ದೇವೆ. ನಮಗೆ ತುಂಬ ಜನರು, ಅಂಗಡಿಯವರು, ಇದು ತರಕಾರಿ ಅಂಗಡಿಯವರು, ಶಾಪಿನವರು, ಜೀನ್ಸ್ ಅಂಗಡಿಯವರೆಲ್ಲ ನಮ್ಮಲ್ಲಿ ಹೇಳ್ತಾರೆ, ನಾವು ಸಾಕೋದವರಿಗೆ ಗೊತ್ತಾಗಿ ಅವರಿಗೆ ಇಷ್ಟಪಟ್ಟು ಅವರು ಹೇಳ್ತಾರೆ, ನೀವು ಒಂದೊಂದನ್ನು ಇಲ್ಲಿ ಬಿಡಬೇಕು, ನಮಗೆ ಖುಷಿ ಆಗ್ತದೆ, ಅದು ದೊಡ್ಡದಾಗಿ ಆಗೋದು, ನಿಮಗೆ ತಗೊಂಡು ಹೋಗ್ಬೋದು, ನೀವು ಬಿಡಬೇಕು ಅಂತ ಹೇಳಿ ಅವರ ಒತ್ತಾಯದ ಮೇರೆಗೆ ನಾವು ಒಂದು 4-5 ದನ ಹೋರಿಗಳನ್ನು, ಗೋಣಗಳನ್ನು ಬಿಟ್ಟಿದ್ದೆವು. ಬಿಟ್ಟು ಅವರು ಪಾಪ ಎಲ್ಲ ತರಕಾರಿ ಅಂಗಡಿಯವರು ಅವರು ತರಕಾರಿಯನ್ನು ಕೊಡ್ತಾ ಇದ್ರು, ಅಂಗಡಿಯವರು ಇಂಡಿಯನ್ನು ಕೊಡ್ತಾ ಇದ್ರು, ಅವರೇ ನೋಡ್ಕೊಳ್ತಾ ಇದ್ರು. ಮತ್ತೆಂತಂದರೆ CC ಕ್ಯಾಮರಾ ಇದೆ ಜಾಸ್ತಿ ನಮ್ಮ ಊರಲ್ಲೆಲ್ಲ, ಆರ್ಲಪದ ಪೇಟೆಯಲ್ಲೆಲ್ಲ CC ಕ್ಯಾಮರಾ ಇದೆ. ಮತ್ತು ರಾತ್ರಿ ಆಗುವಾಗ ನಾವು ಓಡಿಸಿಕೊಂಡು ನಮ್ಮ ಮನೆ ಹತ್ತಿರ ಕರ್ಕೊಂಡು ಬರ್ತೇವೆ. ಒಂದೊಂದು ದಿವಸ ಬರಲಿಲ್ಲ ಆದರೆ ಪೇಟೆಯಲ್ಲಿದ್ದರೂ ಅವರು ಪೇಟೆಯವರ ಹತ್ರ ಅವರು ನೋಡಿಕೊಳ್ತಾರೆ, ಅವರ ಸ್ವಂತ ಅವರ ಎದುರಾಗಿ ಅವರು ನೋಡಿಕೊಳ್ತಾರೆ ಪೇಟೆಯವರು ಕೂಡ. ಅವರಿಗೆಲ್ಲ ಇಷ್ಟ ಅದು ಕೂಡ. ಹಾಗಾಗಿ ನಾವು ದೊಡ್ಡ ಹೋರಿಗಳನ್ನು ಕೂಡ ನಾವು ಆರ್ಲಪದ ಪೇಟೆಯಲ್ಲಿ ನಾವು ಬಿಟ್ಟಿದ್ದೇವೆ. ಈಗ ಡೈರಿ ಕರ್ಕೊಂಡು ಬರ್ತಾ ಹೋಗ್ತಾ ಇದ್ದೇವೆ. ಗೋ ಹತ್ಯೆಗೆ ಒಯ್ಯುವ ಜಾನುವಾರುಗಳನ್ನ ರಕ್ಷಿಸಿದರಷ್ಟೇ ಸಾಲದು, ಅವುಗಳನ್ನ ಈ ರೀತಿ ಅಕ್ಕರೆಯಿಂದ ಪಾಲನೆ ಪೋಷಣೆ ಮಾಡುವುದು ಅತ್ಯಗತ್ಯ ಎಂಬುದನ್ನ ಉಮರ್ ಸಹೋದರರು ತೋರಿಸಿಕೊಟ್ಟಿದ್ದಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.